ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಡಗರದಿಂದ ಆಚರಿಸಿದರು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನೆರೆದವರನ್ನ ಮನೋರಂಜಿಸಿದರು. ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ಡಾ ವಸಂತ್ ಕುಮಾರ್ ಶೆಟ್ಟಿ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಸಾನ್ನಿಧ್ಯ ಸಂಸ್ಥೆ ಪ್ರಾರಂಭ ಆದಾಗ ನಾವು ಎಣಿಸಲಿಲ್ಲ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯುತ್ತದೆ ಅಂತ ಹೇಳಿಕೊಂಡು. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಸಮಾಜ ಸೇವೆ ಕಾರ್ಯಕ್ರಮ ಇರಲಿ, ಅದನ್ನು ಮಾಡಿಕೊಳ್ಳಬೇಕಾದ್ರೆ ನಮ್ಮಲ್ಲಿ ಬೇಕಾದಷ್ಟು ಹಣ ಇರಬೇಕು. ಆದರೆ ಮೈನಸ್ ಅಂತ ಹೇಳ್ಬೋದು, ಶೂನ್ಯ ಅಲ್ಲ, ಮೈನಸ್ನಿಂದ ನಾವು ಪ್ರಾರಂಭ ಮಾಡಿದ್ದೇವೆ, ಅಂದರೆ ಸಾಲದ ಮುಖಾಂತರ. ಅನಂತರ ಶಕ್ತಿನಗರದ ಪ್ಯಾರಿಸ್ ಮದರ್ ಆಫ್ ಗಾಡ್ ಚರ್ಚ್ನ ಫಾದರ್ ಜೆರಾಲ್ಡ್ ಡಿಸೋಜ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದವರು ಕ್ರಿಸ್ಮಸ್ ಹಬ್ಬದ ಸಂದೇಶ ಸಾರಿದರು. ಕ್ರಿಸ್ಮಸ್ ಮಾರ್ಕೆಟಿಂಗ್ ಆರಂಭ, ಬಹುಶಃ ಹಬ್ಬದ ಆಚರಣೆ ಆಗುವ ಮೊದಲೇ ಸಾಮಾನ್ಯವಾಗಿ ನವೆಂಬರ್ ತಿಂಗಳ ಕೊನೆಗಂಟಾಗಲೇ ಆರಂಭ ಆಗ್ತದೆ. ಮಾರ್ಕೆಟಿಂಗ್ ಸ್ಕಿಲ್ಸ್ ಎಲ್ಲ ವಿವಿಧ ರೀತಿಯಲ್ಲಿ ಹಬ್ಬದ ಆಚರಣೆ ಬಗ್ಗೆ, ಖರೀದಿಗಳ ಬಗ್ಗೆ, ಸೇಲ್ಸ್ ಬಗ್ಗೆ ಇರುವಂಥದ್ದು ಲಾಭಗಳು. ಅನಂತರ ಅಲಿಸ್ ನೊರೊನ್ಹಾ ಅವರು ಕೇಕ್ ಕಟ್ ಮಾಡುವ ಮೂಲಕ ಕ್ರಿಸ್ಮಸ್ ಹಬ್ಬಕ್ಕೆ ಚಾಲನೆ ನೀಡಿ ಕ್ರಿಸ್ಮಸ್ ಸಂದೇಶ ಸಾರಿದರು. ಇದೇ ವೇಳೆ ಸಾನ್ನಿಧ್ಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳೇ ರಚಿಸಿದ ಗೋದಲಿ ನೆರೆದವರ ಮನಸೆಳೆಯಿತು. ಈ ಸಂದರ್ಭ ಜಗದೀಶ್ ಶೆಟ್ಟಿ, ಸಾನ್ನಿಧ್ಯದ ಟ್ರಸ್ಟಿಗಳಾದ ಮಹಾಬಲ ಮಾರ್ಲಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.